ನಮಸ್ಕಾರ, ನಾನು ನಿಮ್ಮ ದೀಕ್ಷಾ. ಸಮಸ್ತ ವೀಕ್ಷಕರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗಣರಾಜ್ಯೋತ್ಸವ ಅನ್ನೋದು ಜನವರಿ 26ನೇ ತಾರೀಕು 1950ರಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಏನಪ್ಪ ಈ ಗಣರಾಜ್ಯೋತ್ಸವ ಅಂತ ಹೇಳಿದರೆ, ಬ್ರಿಟಿಷರು ಸಾಕಷ್ಟು ವರ್ಷ ಭಾರತನ ಆಳಿದ್ರು. ಆಮೇಲೆ ನಮ್ಮ ಎಲ್ಲ ಯೋಧರು ವೀರರು ಅವರನ್ನು ಭಾರತ ಬಿಟ್ಟು ತೊಲಗಿಸಿದ್ರು. ಅದಾದ ನಂತರ ನಮ್ಮೊಂದು ದೇಶಕ್ಕೆ ಯಾವುದೋ ಒಂದು ನೀತಿ, ಯಾವುದೋ ಒಂದು ಆಡಳಿತ, ಏನೋ ಒಂದು ನಿಯಮಗಳು ಬೇಕಲ್ವಾ? ಹಾಗಾಗಿ ನಮ್ಮ ಎಲ್ಲ ವೀರರು, ಎಲ್ಲ ಅಧಿಕಾರಿಗಳು ಸೇರಿ ಒಂದು ಪುಸ್ತಕನ ಬರೀತಾರೆ. ನಮ್ಮ ದೇಶನ ಹೇಗೆ ಆಡಳಿತ ಮಾಡಬೇಕು, ಯಾವ ನಿಯಮಗಳನ್ನು ತರಬೇಕು, ಎಲ್ಲದನ್ನ ಒಂದು ಪುಸ್ತಕ ಮಾಡ್ತಾರೆ. ಅದೇ ಸಂವಿಧಾನ. ಈ ಸಂವಿಧಾನ ರಚನೆಯಾಗಿದ್ದು 1950 ಜನವರಿ 26. ಈ ದಿನವನ್ನು ಗಣರಾಜ್ಯೋತ್ಸವ ದಿನ ಅಂತ ಆಚರಣೆ ಮಾಡ್ತೀವಿ. ನಾವು ಕಾಣುವ ಸ್ವಾತಂತ್ರ್ಯ, ನಾವು ಕಂಡ ಸ್ವಾತಂತ್ರ್ಯ ಇಷ್ಟು ದಿನ ಆಗಿದೆ. ನಾವು ಕಂಡದ್ದು ಅದೆಷ್ಟೋ ವೀರ ಯೋಧರ ನೋವು, ನಾವು ಕಂಡದ್ದು ಅದೆಷ್ಟೋ ಸೈನಿಕರ ರಕ್ತ, ನಾವು ಕಂಡದ್ದು ಅದೆಷ್ಟೋ ಯುವಕರ ಕೆಚ್ಚೆದೆಯ ಚೆಲುವು, ಕೆಚ್ಚೆದೆಯ ಛಲ. ಹಾಗೆ ಈ ಜಗತ್ತನ್ನೇ ಕಾಣದೆ ನಮ್ಯಾರನ್ನು ಕಾಣದೆ ಅವರದೇ ಒಂದು ಸ್ವಾತಂತ್ರ್ಯನ ಪಡೆದವರು ಇದ್ದಾರೆ. ಅವರದೇ ಆದ ಸ್ವಾತಂತ್ರ್ಯದಲ್ಲಿ, ಅವರದೇ ಆದ ದೇಶದಲ್ಲಿ ಜಗತ್ತು ಹೇಗೆಲ್ಲ ಆಡಳಿತ ಆಗ್ತಾ ಇದೆ ಎಂಬುದನ್ನು ಅರಿವಿಲ್ಲದೆ ಸ್ವಾತಂತ್ರ್ಯ ಪಡೆದ ನಿಜವಾದ ಹಕ್ಕಿಗಳು ನಮ್ಮ ಜೊತೆ ಇದ್ದಾರೆ. ಹೌದು, ಇವತ್ತಿನ ಕಾರ್ಯಕ್ರಮದಲ್ಲಿ ತನ್ನೆರಡು ಕಣ್ಣಿಲ್ಲದಿದ್ದರೂ ಜಗತ್ತನ್ನು ಸುಂದರವಾಗಿ ಕಂಡವರು ನಮ್ಮ ಜೊತೆ ಇದ್ದಾರೆ. ಅವರೇ ದೇವರ ಮಕ್ಕಳು, ನಿಜವಾದ ದೇವರ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ನೀನಾಗು ನನ್ನ ಕಂದ, ನೀನಾಗು ಕನ್ನಡಿಗ, ನೀನಾಗು ಕಿಚ್ಚದೆಯ ವೀರ ಎಂದು ಭಾರತಾಂಬೆ ಕರಿತಾ ಇದ್ದಾಳೆ. ಭಾರತಾಂಬೆ ತನ್ನ ಮಕ್ಕಳಿಗೆ ಹೇಳ್ತಾಳೆ, ಹಿಂದೂಸ್ತಾನವು ಎಂದೆಂದೂ ಮರೆಯದ ಭಾರತದ ರತ್ನ ನೀನಾಗು ಎಂದು. ಈ ಹಾಡನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ರೇಷ್ಮಾ. ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ರತ್ನವು ನೀ
ಹಾಡನ್ನು ಈಗಾಗಲೇ ನೋಡ್ಕೊಂಡು ಬಂದ್ರಿ. ಈಗ ಹಿಂದಿ ಸಾಂಗ್ ಅದೇ ರೇಷ್ಮಾ ಅವರಿಂದ ನಿಮ್ಮ ಮುಂದೆ ದೇಶಕ್ಕಾಗಿ ಹಾಡಿದ ಒಂದು ಹಿಂದಿಯ ಹಾಡನ್ನು ನಿಮ್ಮ ಮುಂದೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. हो
ಗುಡಿಸಲು, ಇನ್ನೊರ್ವರದು ಅರಮನೆ. ಅದಾವುದೇ ಮನೆಯಲ್ಲಿ ಇದ್ದರೂ ಕೂಡ ಇದೊಂದೇ ಮನೆ, ನಮಗೂ ನಿಮಗೂ ಭಾರತಾಂಬೆಯ ಮನೆ. ಹಾಗೆ ಎಷ್ಟು ವೀರರನ್ನು ಕಂಡಿದ್ದೇವೆ, ಎಷ್ಟು ಸೈನಿಕರನ್ನು ಕಂಡಿದ್ದೇವೆ. ಇಂತಹ ಪುಣ್ಯ ಭೂಮಿಯಲ್ಲಿ ನಾವು ನಡೀತಾ ಬರ್ತಾ ಇದ್ದೇವೆ. ಹಿಂದ್ ದೇಶ ನಿವಾಸಿಗಳು ನಾವು, ಹಿಂದೂಸ್ತಾನದ ನಿವಾಸಿಗಳು ನಾವು. ಈ ಹಾಡನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ರಾಮಚಂದ್ರ ಅವರು. देश के निवासी सभी जान एक है, रंग रूप वेश भाषा चाहे अनेक है। हिंदू देश के निवासी सभी जान एक है, रंग रूप वेश भाषा चाहे अनेक है। रंग रूप वेश भाषा चाहे अनेक है। गुलाब चूही चंपच मेली, बेला गुलाब चूही चंपच मेली। प्यार प्यार फूल गुन से माला में एक है, प्यार प्यार फूल गुन से माला में एक है। हिंदू देश के निवासी सभी जान एक है, रंग रूप वेश भाषा चाहे अनेक है। रंग रूप वेश भाषा चाहे अनेक है। कोयल की कूक न्यारी पपी एक टेर प्यारी, कोयल की कूक न्यारी पपी एक टेर प्यारी। गा नहीं तराना बुलबुल राग मगर एक है, गा नहीं तराना बुलबुल राग मगर एक है। हिंदू देश के निवासी सभी जान एक है, रंग रूप वेश भाषा चाहे अनेक है। रंग रूप वेश भाषा चाहे अनेक है। गंगा जमुना ब्रह्मपुत्र कृष्णा कावेरी, गंगा जमुना ब्रह्मपुत्र कृष्णा कावेरी। जाकर मिल गई सागर में हुए सब एक है, जाकर मिल गई सागर में हुए सब एक है। हिंदू देश के निवासी सभी जान एक है, रंग रूप वेश भाषा चाहे अनेक है। रंग रूप वेश भाषा चाहे अनेक है, रंग रूप वेश भाषा चाहे अनेक है। ಸುಮಧುರ ಹಾಡನ್ನ ಕೇಳಿ ಬಂದಾಯಿತು. ದೇಶ ಅಂದ ತಕ್ಷಣ ನೆನಪಿಗೆ ಬರೋದು ಅದಾವುದೋ ಆಚರಣೆಗಳಷ್ಟೇ. ಸ್ವಾತಂತ್ರ್ಯ ಬಂದ ತಕ್ಷಣ ದಿನವನ್ನು ಆಚರಿಸ್ತೀವಿ ಸ್ವಾತಂತ್ರ್ಯ ದಿನಾಚರಣೆಯಾಗಿ. ಇನ್ನು ಗಣರಾಜ್ಯೋತ್ಸವ ಅಂದ ತಕ್ಷಣ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸ್ತೀವಿ, ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಿ. ಆದರೆ ಒಂದಂತೂ ನೆನಪಿರಲಿ, ಪ್ರತಿ ಕ್ಷಣ ಪ್ರತಿದಿನ ನಮ್ಮ ಮೈಯಲ್ಲಿ ಹರಿಯುತ್ತಿರೋದು ಕನ್ನಡದ ರಕ್ತ, ಭಾರತಾಂಬೆಯ ರಕ್ತ.
ಹಾಗೆ ಅದೆಷ್ಟು ಬಣ್ಣಣಿಗೆ ಮೀರಿದ್ದ ಅಂದ ನಮ್ಮ ಭಾರತಾಂಬೆಯದು. ಸಾವಿರಾರು ಭಾಷೆಗಳು, ಸಾವಿರಾರು ಕಲೆಗಳು, ಅದೆಂತಹ ಸಂಸ್ಕೃತಿ ನಮ್ಮ ಭಾರತಾಂಬೆಯ ಆಭರಣ. ಹೀಗೆ ಭಾರತಾಂಬೆಯನ್ನು ಬಣ್ಣಿಸುತ್ತಾ ನಿಮ್ಮ ಮುಂದೆ ಬರ್ತಿದ್ದಾರೆ ಈಗೊಬ್ಬ ಸುಂದರ ಗಾಯಕ, ಸುಂದರ ಕಂಠದ ಸುಮಧುರ ಗಾಯಕ ನಿಮ್ಮ ಮುಂದೆ. ಅದೃಷ್ಟವೋ ದುರಾದೃಷ್ಟವೋ ನಾರಿಯೇ, ನಾವು ಕಂಡಿದ್ದು
ಅದೆಷ್ಟು ವೀರರ ಕತೆಗಳಷ್ಟೇ. ನಾವು ಕಂಡದ್ದು ಅದೆಷ್ಟು ಸೈನಿಕರ ರಕ್ತವಷ್ಟೇ. ನಾವು ಕಂಡದ್ದು ಅದೆಷ್ಟು ಸೈನಿಕರ ಮನೆಯ ಕಣ್ಣೀರಷ್ಟೇ. ಆ ಸೈನಿಕರು ಹೋರಾಡಿದ್ದ ಕಾಣಲಿಲ್ಲ, ಆ ವೀರರು ಹೋರಾಡಿದ್ದ ಕಾಣಲಿಲ್ಲ. ಆದರೂ ಅವರಲ್ಲಿರುವ ಕಿಚ್ಚು ಇಂದಿಗೂ ಕಣ್ಣ ಮುಂದೆ ಜೀವಂತ. ಅವರಲ್ಲಿರುವ ಕಿಚ್ಚು ಪ್ರತಿಯೊಬ್ಬ ಯುವಕನಲ್ಲೂ ಕಂಡರೂ ಇವತ್ತಿನ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು, ಇವತ್ತಿನ ಗಣರಾಜ್ಯೋತ್ಸವ ಆಗಿರುವಂಥದ್ದು, ಇವತ್ತು ನಾವು ಆಚರಿಸುವ ಪ್ರತಿ ದಿನಗಳು ಕೂಡ ನಿಜವಾಗಿ ಜೀವ ಪಡೆಯುತ್ತೆ. ಹೀಗೆ ದೇಶ ಅನ್ನೋದರ ಚಿಂತನೆ ನಮ್ಮ ಯುವಕರಲ್ಲಿ ಪ್ರತಿ ದಿನಕ್ಕೆ ಒಂದು ಬಾರಿ ಆದರೂ ಬಂದರೆ ನಮ್ಮ ದೇಶ ಸ್ವಾತಂತ್ರ್ಯ ಪಡೆದಿದ್ದು ಸಾರ್ಥಕ ಆಗುತ್ತೆ. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನನ ರಚನೆ ಮಾಡಬೇಕಾದ್ರೆ ಯೋಜನೆಯಲ್ಲಿದ್ದದ್ದು ಒಂದೇ, ಯೋಜನೆ ಮಾಡಿದ್ದು ಒಂದೇ, ಅದು ನಮ್ಮ ಯುವಶಕ್ತಿಯ ಯೋಚನೆಯಡಿ. ಹೀಗೆ ಎಷ್ಟೋ ಯೋಚನೆ ಮಾಡಿ ಎಷ್ಟೋ ಯೋಜನೆ ನಡೆಸಿ ಒಂದು ಪುಸ್ತಕನ ಬರೆದು ಸಂವಿಧಾನ ಅಂತ ಮಾಡ್ತಾರೆ. ಆ ನಿಯಮಗಳನ್ನು ಕೊಡ್ತಾರೆ. ನಿಯಮಗಳನ್ನು ಪಾಲಿಸಿದ ನಾವೆಷ್ಟು ಅಲ್ವಾ? ಆದಷ್ಟು ನಮ್ಮ ದೇಶಕ್ಕಾಗಿ ನಮ್ಮದೊಂದು ಯೋಚನೆನ ತೆಗೆದಿಡೋಣ. ಎಷ್ಟೋ ಕವಿಗಳು ತಮ್ಮ ಸುಂದರ ಬರಹದ ಮೂಲಕ ನಮ್ಮ ದೇಶನ ಹಾಡಿ ಹೊಗಳಿದ್ದಾರೆ. ಅದೆಷ್ಟು ಹೊಗಳಿದರೂ ಸಾಲದ ಅಂದ, ಅದೆಷ್ಟು ಹೊಗಳಿದರೂ ಕೇಳದ ಸೌಂದರ್ಯ, ಅದೆಷ್ಟು ಹೊಗಳಿದರೂ ಬಣ್ಣನೇ ಮುಗಿಯದ್ದು. ಇಂತಹ ಹಾಡನ್ನು ನಿಸಾರ್ ಅಹಮದ್ ಅವರು ನಮಗೋಸ್ಕರ ಹಾಡಿದ್ದಾರೆ. ಅದೇ ಜೋಗದ ಸಿರಿ ಬೆಳಕಿನಲ್ಲಿ. ಈ ಹಾಡನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಒಬ್ಬ ಹಾಡುಗಾರ ಬರ್ತಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದಲ್ಲಿ
ತರವಲ್ಲ ತರವಲ್ಲ, ನಾವಿರುವ ದೇಶದಲ್ಲಿ ಸ್ವಾರ್ಥ ತರವಲ್ಲ. ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದ ವಿವೇಕಾನಂದರ ಮುಂದೆ ನಾವಿಂದು ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದು ತರವಲ್ಲ. ಇನ್ನಾವುದು ತರ? ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ ಅಂತ ಹಾಡು ಹೇಳಲಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ರಾಮಚಂದ್ರ ಭದ್ರಾವತಿ ಅವರು. ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದ, ಸರಸ ಸಂಗೀತದ ಕುರುಹುಗಳರಿಯದ ಬರದೆ ಬಾರಿಸದಿರು ತಂಬೂರಿ. ತರವಲ್ಲತ್ತಾಗಿ ನಿನ್ನ ತರವಲ್ಲತ್ತಾಗಿ ನಿನ್ನ ತರವಲ್ಲತ್ತಾಗಿ ನಿನ್ನ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಮದ್ದಾಲಿದನಿಯೋಳು ತಂಬೂರಿ ಅದ ತುದ್ದಿ ನುಡಿಸಬೇಕೋ ತಂಬೂರಿ. ಮದ್ದಾಲಿದನಿಯೋಳು ತಂಬೂರಿ ಅದ ತಿದ್ದಿ ನುಡಿಸಬೇಕೋ ತಂಬೂರಿ. ಸಿದ್ಧ ಸಾಧಕನ ವಿದ್ಯೆಗೆ ಒದಗುವ ಸಿದ್ಧ ಸಾಧಕನ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ತರವಲ್ಲತ್ತಾಗಿ ನಿನ್ನ ತರವಲ್ಲತ್ತಾಗಿ ನಿನ್ನ ತರವಲ್ಲತ್ತಾಗಿ ನಿನ್ನ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿ ಅದ ಕುಶಲರಿ ಒಪ್ಪುವ ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿ ಅದ ಕುಶಲರಿ ಒಪ್ಪುವ ತಂಬೂರಿ. ಶಿಶುನಾಳಾಧೀಶನ ಓದು ಪುರಾಣದಿ ಶಿಶುನಾಳಾಧೀಶನ ಓದು ಪುರಾಣದಿ ಹಸನಾಗಿ ಪಾಲಿಸು ಹಸನಾಗಿ ಪಾಲಿಸೋ ತಂಬೂರಿ. ತರವಲ್ಲತ್ತಾಗಿ ನಿನ್ನ ತರವಲ್ಲತ್ತಾಗಿ ನಿನ್ನ ತರವಲ್ಲತ್ತಾಗಿ ನಿನ್ನ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಹುರುಹುಗಳರಿಯದೆ ಸರಸ ಸಂಗೀತದ ಹುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲತ್ತಾಗಿ ನಿನ್ನ ತಂಬೂರಿ
ಬರದೆ ಬಾರಿಸದಿರೋ ತಂಬೂರಿ ಕರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ತನವೊಂದಿದ್ದರೆ ನೀ ತಪ್ಪದೆ ಕಲ್ಪತರು. ಎಂತಹ ಮಾತುಗಳು! ಅರಿಯುತ್ತಾ ಹೋದರೆ ಅದೆಷ್ಟು ಸಾವಿರ ಒಗಟುಗಳು ಇಲ್ಲಿ ಬಿಡಿಸುತ್ತಾ ಹೋಗ್ಬೋದು. ಹಾಗಾಗಿ ಈಗ ಸುಂದರವಾದ ಒಂದು ಅದ್ಭುತವಾದ ಪ್ರತಿಯೊಬ್ಬರ ಮನಸ್ಸನ್ನು ಸಂತಸಗೊಳಿಸುವ ಹಾಡು ಬಾರಿಸು ಕನ್ನಡ ಡಿಂಡಿಮವ ಅಂತ ಹಾಡಲು ಹಾಡುಗಾರನೊಬ್ಬ ನಮ್ಮ ಮುಂದೆ ಬರ್ತಿದ್ದಾರೆ. ಅವ್ರನ್ನ ಬರಮಾಡ್ಕೊಳ್ಳೋಣ ಬನ್ನಿ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ಸಂತಿಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಸತಂತಿಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ಜಯ ಶಿವೇತರ ಕೃತಿ ಕೃತಿಯಲ್ಲಿ ಮುಡಲಿ ಮಂಗಳ ಮತಿ ಮತಿಯಲ್ಲಿ ಜಯ ಶಿವೇತರ ಕೃತಿ ಕೃತಿಯಲ್ಲಿ ಮುಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಸಾದರ್ಶದಲ್ಲಿ ಆ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಿಗೆ ಸರ್ವೋದಯವಾಗಲಿ ಸರ್ವರಿಗೆ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ತನ್ನೆರಡು ಕಣ್ಣುಗಳು ಇಲ್ಲದಿದ್ದರೂ ಕೂಡ
ಮನಸ್ಸೆಂಬ ವಿಶಾಲ ಕಣ್ಣಿನಿಂದ ತಮ್ಮ ದೇಶವನ್ನು, ನಮ್ಮ ಭಾರತಾಂಬೆಯ ಸೌಂದರ್ಯವನ್ನು ನಿಜವಾಗಿ ಸವೆದ ಕಲಾವಿದರನ್ನು ನಾವು ಕಂಡಿದ್ದೀವಿ. ಅವರು ಕಂಡ ದೇಶದಲ್ಲಿ ಅಹಿಂಸೆ, ಅವರು ಕಂಡ ದೇಶದಲ್ಲಿ ದಯೆ, ಅವರು ಕಂಡ ದೇಶದಲ್ಲಿ ನಿಸ್ವಾರ್ಥ ಇರೋದಷ್ಟೇ. ಯಾಕಂದರೆ ಅವರು ಕಾಣೋ ಅಂದ ದೇಶದಲ್ಲಿ ರಕ್ತಪಾತ ಇಲ್ಲ, ಅವರು ಕಾಣೋ ದೇಶದಲ್ಲಿ ಯಾವುದೇ ಹಿಂಸೆ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಒಂದು ಕ್ಷಣ ಅನಿಸುತ್ತೆ, ಒಂದು ತರಹದಲ್ಲಿ ಆಲೋಕವೇ ಇಷ್ಟು ಸುಂದರ ಅಲ್ವಾ? ಯಾಕಂದರೆ ನಮ್ಮ ದೇಶನ ನಿಜವಾಗಿ ಕಂಡವರು ಅವರು, ದೇಶಕ್ಕಾಗಿ ಅಭಿಮಾನವನ್ನು ಇಟ್ಕೊಂಡವರು ಅವರು. ಹಾಗಾಗಿ ಇವತ್ತಿನ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಿಮಗೋಸ್ಕರ ಮೀಸಲಿಟ್ಟಿದ್ದೀವಿ. ಇವತ್ತಿನ ದಿನದಲ್ಲಿ ಸುಂದರವಾದ ಹಾಡುಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಆದಷ್ಟು ಜನರಲ್ಲಿ ದೇಶದ ಬಗ್ಗೆ, ಆದಷ್ಟು ನಮ್ಮ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಕನ್ನಡದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಆದಷ್ಟು ಒಲವುಗಳನ್ನು ಹೆಚ್ಚಿಸಲಿಕ್ಕೆ ಹೋಗೋಣ. ಯಾಕಂದರೆ ನಮ್ಮ ಮನೆ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಆದರೆ ಮನಸ್ಸು ಯಾವಾಗಲೂ ದೊಡ್ಡದಾಗೇ ಇರಬೇಕು. ಅದು ಭಾರತಾಂಬೆಗೆ ಮೀಸಲಾಗಿರಬೇಕು. ಇನ್ನು ನಮ್ಮ ಸಂಸ್ಕೃತಿ ಕರಗುವ ಮಂಜಾಗದೆ ದೊಡ್ಡ ಬೆಟ್ಟವಾಗಿ ಸದಾ ನೂರೂರನ್ನ ನೋಡುತ್ತಾ ಇರಲಿ ಅನ್ನೋದು ನನ್ನ ಆಸೆ. ಹೀಗೆ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನಿಮಗೋಸ್ಕರ ನಿಮ್ಮ ಮುಂದೆ ಸೌಂದರ್ಯವಾಗಿ ಸುಂದರವಾಗಿ ತಂದಿಟ್ಟಿದ್ದೀವಿ. ಕಾಣದ ಕಣ್ಗಳು ಕಂಡ ದೇಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹೀಗೆ ನಮ್ಮ ಟಿವಿಯಿಂದ ಹಲವಾರು ಕಾರ್ಯಕ್ರಮವನ್ನು ಕೊಡ್ತಾ ಇರ್ತೀವಿ. ನಿಮ್ಮ ಪ್ರೋತ್ಸಾಹ ನಮಗಿರಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ.